ದೇಶದಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದ್ದು ಕಳೆದ 24 ಗಂಟೆಗಳಲ್ಲಿ 40,715 ಹೊಸ ಪ್ರಕರಣಗಳು ವರದಿಯಾಗಿವೆ. ಕಳೆದ ಒಂದು ದಿನದಲ್ಲಿ 199 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ 31 ಹೊಸ ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆಯಾಗಿತ್ತು. ಈ ಮೂಲಕ ಒಟ್ಟು ಪ್ರಕರಣಗಳ ಸಂಖ್ಯೆ 35,183ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 527 ಪ್ರಕರಣಗಳು ಪ್ರಸ್ತುತ ಸಕ್ರಿಯವಾಗಿವೆ. ಉಡುಪಿಯಲ್ಲಿ ಸೋಮವಾರ 113 ಹೊಸ ಪ್ರಕರಣಗಳು ಸೇರಿದಂತೆ ಜಿಲ್ಲೆಯ ಕೊರೋನಾ ವೈರಸ್ ಸಂಖ್ಯೆ 24,328ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 439 ಪ್ರಕರಣಗಳು ಪ್ರಸ್ತುತ ಸಕ್ರಿಯವಾಗಿವೆ. ಈವರೆಗೆ 3,97,783 ಮಾದರಿಗಳನ್ನು ಪರೀಕ್ಷಿಸಲಾಗಿದೆ. ಸೋಮವಾರ 32 ರೋಗಿಗಳನ್ನು ಬಿಡುಗಡೆ ಮಾಡಲಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 23,699ಕ್ಕೆ ಏರಿಕೆಯಾಗಿದೆ. ಇವತ್ತು 2,741 ಸ್ವಾಬ್ ಟೆಸ್ಟ್ ಅದರಲ್ಲಿ 113 ಪಾಸಿಟಿವ್ ಕೇಸ್ಗಳು ಬಂದಿದೆ. ಅದರಲ್ಲಿ 72 MIT ಕ್ಯಾಂಪಸ್ಸಿಂದ, ಇನ್ನು ಕುಂದಾಪುರದಿಂದ 10 ಮತ್ತು ಕಾರ್ಕಳದಿಂದ 18 ಪಾಸಿಟಿವ್ ಕೇಸ್ಗಳು ಬಂದಿದೆ. ಸೊ ಇದುವರೆಗೆ ಒಟ್ಟು MITಯಲ್ಲಿ 371 ಕೇಸ್ ಒಟ್ಟಿಗೆ ಪಾಸಿಟಿವ್ ಕೇಸ್ ಬಂದಿದೆ. ಒಟ್ಟಿಗೆ ಇವತ್ತಿದು ನೋಡಲಿಕ್ಕೆ ಹೋದರೆ ಒಟ್ಟು MITಯಲ್ಲಿ 338 ಟೆಸ್ಟಲ್ಲಿ 72 ಪಾಸಿಟಿವ್ ಬಂದಿದೆ. ಅಂದರೆ 21.3% ಪಾಸಿಟಿವಿಟಿ ರೇಟ್ ಆಯಿತು. ಸೊ ಈಗ MITಯಲ್ಲಿ ಕಂಟೈನ್ಮೆಂಟ್ ಝೋನಲ್ಲಿ ನಾವೀಗ ಜಾಸ್ತಿ ಸ್ಕ್ರೀನಿಂಗು ಜಾಸ್ತಿ ಮಾಡ್ತಾಯಿದ್ದೀವಿ, ಜಾಸ್ತಿ ಟೆಸ್ಟನ್ನು ಮಾಡ್ತಾಯಿದ್ದೇವೆ. ಹಾಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಗ್ಗೆನೂ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ.